ಏನ್ ಸರ್ ಹೇಗಿದೆ ನಮ್ಮೂರು ಬೆಂಗಳೂರು ಬಿಟ್ಟು ಬಂದಿದ್ರಲ್ಲ ಹೇಗಿದೆ ಆರಾಮಿದೇನಾ ಇಲ್ಲಿಂದ ಅಲ್ಲಿ ಒಳಗೆ ಹೋಗ್ಬೇಕು ನಾಲತೋಜ್ಜಿಯ ಏನಾಗ್ಯಾ ಆಕ್ಸಸ್ 125 ನ ತಾಕತ್ತು ಈಗ ನಿಮ್ಗೆ ತೋರಿಸ್ತೇವೆ ನೋಡಿ ಈಗ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾವು ಎಲ್ಲ ಸೇರಿ ಹೋಗ್ತಾ ಇದ್ದೇವೆ ಒಂದು ಕಡೆ ಶಿವನ ದೇವಸ್ಥಾನಕ್ಕೆ. ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಗುಹೆದ ಒಳಗೆ ಒಂದು ದೇವಸ್ಥಾನ ಇರೋದು, ಅಲ್ಲಿಗೆ ಹೋಗ್ತಿದ್ದೇವೆ. ಈಗ ಲೇಟ್ ಆಯ್ತು. ಶುಭಾಶಯ ಎಲ್ಲರಿಗೂ, ದೀಪಾವಳಿ ಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಿಮ್ಮನ್ನು ಕಾಪಾಡಲಿ, ಪಟಾಕಿ ಹೊಡೆಯುವಲ್ಲಿ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಗೈಸ್, ಇವತ್ತು ನಾವು ಹೋಗ್ತಿದ್ದೇವೆ ಕೇರಡಿಯಲ್ಲಿರುವ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ. ಇದೊಂದು ಗುಹೆ ಒಳಗೆ ದೇವಸ್ಥಾನ ಇರೋದು, ನೀರು ಗುಹೆ ಎಲ್ಲ ಅದರ ಒಳಗಡೆ ಒಳ್ಳೆ ಪ್ಲೇಸ್ ನೋಡುವಂಥದ್ದು. ಹಾಗಾಗಿ ಹೋಗ್ತಿದ್ದೇವೆ. ಲಾಸ್ಟ್ ಟೈಮ್ ರಿಷಬ್ ಶೆಟ್ಟಿ ಮತ್ತು ಅವರು NTR ಎಲ್ಲ ವಿಸಿಟ್ ಕೊಟ್ಟಿದ್ರಲ್ಲ, ಅದೇ ದೇವಸ್ಥಾನಕ್ಕೆ ಹೋಗುದೀಗ ನಾವು. ನಮಗೆ ಇಲ್ಲಿಂದ ಉಡುಪಿಯಿಂದ ಒಂದು 70 ಕಿಲೋಮೀಟ್ರ್ ಆಗ್ತದೆ. ಹಾಗಾಗಿ ಇವತ್ತು ಹೊರಟಿದ್ದೇವೆ. ಬಗ್ಗೆನೂ ಬನ್ನಿ ನೋಡಿ ನಮ್ಮ ಉಡುಪಿಯ ಸೌಂದರ್ಯ ನೋಡಿ ಗೆಳೆಯರೇ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಉಪ್ಪುಡೆ ದೇವಸ್ಥಾನಾಲೆ ಆ ಬಸ್ ವ್ಯೂ ತುಲಯ ಗಾಯ್ಸ್. ವ್ಯೂ ನೋಡಿ, ನಿಮಗೆ ಕಾಣ್ತಾ ಉಂಟಾ? ನೋಡಿ ಗಾಯ್ಸ್, ಅಲ್ಲಿ ಗುಡ್ಡಗಳು ತೋಜಿಂತುಲ, ಸುತ್ತದಲ್ಲ ಸುತ್ತ ತೋಜಿಂತುಲ. ಯಾವ್ರ ಸುತ್ತ ಉಂಟದ ಸುತ್ತ ಒಳ್ಳೆ ಇರುತ್ತೆ ವೀರಾವಳಿ. ಹೈವೇ ಎಲ್ಲ ನಿನಗೆ ಅಲ್ಲಿ ಒಬ್ಬ ಸ್ಟ್ಯಾಂಡ್ ಹಾಕೊಂಡು ಹೋಗ್ತಿದ್ದಾನೆ. ನನಗೆ ಡೌಟ್, ಆ ಸ್ಟ್ಯಾಂಡಲ್ಲಿ ಸ್ಪ್ರಿಂಗ್ ಇಲ್ಲ. ನೋಡ್ಬೇಕಾದ್ರೆ ಎತ್ತರಿಗೆ ಆಯ್ತೀಗ ಸ್ಟ್ಯಾಂಡಲ್ಲಿ ಸ್ಪ್ರಿಂಗ್ ಇಲ್ಲ. ಹಾಗಾಗಿ ಹುಡುಗರು ಸ್ಪ್ರಿಂಗ್ ಇಲ್ಲ. ಪ್ಯಾಂಟಾ ಆಯ್ಲಕನ ಸ್ಟ್ಯಾಂಡ್ ಬೇಕಣ್ಣ. ಅಣ್ಣ ಏನಂತಣ್ಣ ಸ್ಟ್ಯಾಂಡ್ ಬೇಕಣ್ಣ? ಕಾಯ ಬಿರಿಯಾನಿ ಕಾಯ ಹೋಗೋ ಮಮ್ಮನ್ನೇ ಮಲಮಲ್ಲ ದೊಡ್ಡ ದೊಡ್ಡದು ನೋಡಿ. ಹಂಚೆಲ್ಲ ಹೊಡೆದಾಕಿದ್ದಾರೆ ನೋಡಿ, ಉಳ್ದದ್ದು ಡ್ಯಾಮೇಜ್ ಯಾಕಂದ್ರೆ ತಗೊಂಡು ಹೋಗ್ಬೋದಂತೆ. ಸಬ್ಸ್ಕ್ರೈಬರ್ಸಿಗೆ ವಿಶೇಷ ದರದಲ್ಲಿ ನೀಡಲಾಗುವುದು ಒಡೆದ ಹೋಟೆಲನ್ನು. ಲೆಫ್ಟ್ ಮುಂದೆ ಅವು ಹೈವೇ ಏನ್ ಪಂಡೆ ಆತ. ಏನ ಮರವು ಖಾಲಿ ಪಟ್ಟಿ ಮಿಚ್ಚಡಿಪ್ಪುನು ನೋಡ್ತಿರ್ತದೆ. ಕಾಂತಾರ ಶೂಟಿಂಗ್ ಪುರ ಆದಿಪ್ಪದ ಮೂಲು ರೋಡ್ ಯಾವ ವರ್ಷ ಒಳಗೆ ಒಳಗೆ ಹೇಳಿ ಇಲ್ಲೇದು. ಅವರು ರಿಷಬ್ ಶೆಟ್ಟಿ ಅವರು ಕೋಟೆಗೆ ಹೋಗುದು ಇಲ್ಲಿಂದ ಮೇಲೆ ಬರುದು, ಹೀಗೆ ಹೀಗೆ ಹೋಗ್ತಾರೆ. ಅವರನ್ನು ಇಲ್ಲೇ ಅದು ಫಾಲ್ಸಿಗೆ ಸಹ ಹತ್ರ ಇರಬೇಕು. ಟೈಮ್ ಇದ್ದರೆ ಹೋಗ್ತೇವೆ ನಾವು ಆ ಫಾಲ್ಸಿಗೆ ಕೂಡ. ಸಿದ್ಧ ಒಂದು ಅಮಾಸೆ ಬೈಲು ಉಂಟಲ್ಲ, ಅಮಾಸೆ ಬೈಲ್ ಹತ್ರ ರಿಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸರಬರಾಜ್ ಮಾಡಿ. ಅದನ್ನು ಕುಂಟಾರ್ದು ಕದಂಬರ್ ಬಟ್ಟೆ ಹೋಗಿತ್ತಿದ್ದರಲ್ಲಿ
ಒಂದು ಜೋಮ್ಲು ಪೋಲ್ಸಿದ ಒಂದುಂಡದ ಕೂಡ್ಲು ಕಾಡು ಹೇಳಿದೆ ಎಚ್ಚರ. ಅಡ್ವೆಂಚರ್ ನೆಕ್ಸ್ಟ್ ಟೈಮ್. ಈಗ ನಾವು ಆಕ್ಸಸ್ ಅಲ್ಲಿ ಇದ್ದೇವೆ ಗಾಯ್ಸ್. ನೆಕ್ಸ್ಟ್ ಇಲ್ಲಿ ಬರುವಾಗ ಒಂದು ದೊಡ್ಡ ಗಾಡಿ ಬರಬೇಕು. ಎಂತ ಹೇಳ್ತೀರಿ ಅರುಣ್ ಅವರೇ? ಒಳ್ಳೆ ವಿಷಯ. ನಮ್ಮದ್ರಲ್ಲಿ ಬ್ರೇಕ್ ಇಲ್ಲ ನೋಡಿ, ಇಷ್ಟು ಹಿಡಿದ್ರೆ ಸಹ ಗಾಡಿ ಹೋಗ್ತಾ ಉಂಟು. ಇದು ನಮ್ಮದು ಪರಿಸ್ಥಿತಿ. ಆಟೋಮೆಟಿಕ್ ನೋಡಿ, ಅದು ಸಿಚುವೇಶನ್ಗೆ ತಕ್ಕ ಹೋಗ್ತದೆ. ಈಗ ಬ್ರೇಕ್ ಹಾಕಿದ್ರು ಗಾಡಿ ಹೋಗ್ಬೋದು, ಹಾಗಾಗಿ ಹೋಗ್ತಾ ಉಂಟು ಅದು. ಹಾಗಾಗಿ ನಿಲ್ಲಿಸಲೇಬೇಕಾದ್ರೆ ಈ ಬ್ರೇಕ್ ಹೊತ್ತಬೇಕು ಅಷ್ಟೇ. ಅಂತರಂಗದಿಂದ ಬೈರ ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕು. ಆಫ್ ರೋಡ್ ಸ್ಟಾರ್ಟ್ ಆಗ್ಲಕ್ಕ ಉಂಡು. ಒಂದರ ಮೂಡುಗಾಲು. ಏನ್ರಿ ಏನ್ ಸರ್, ಹೇಗಿದೆ ನಮ್ಮೂರು? ಬೆಂಗಳೂರು ಬಿಟ್ಟು ಬಂದಿದ್ರಲ್ಲ, ಹೇಗಿದೆ? ಆರಾಮಿದೇನಾ? ಗಾಳಿ ಗಾಳಿ ಪ್ರಕೃತಿ ನೋಡಿ. ಕಂಡೆ ಊರ ಪಾಸ್ ತಗೊಂಡು ಮಾರ. ಕಾಂತಾರದ್ದು ಶೂಟಿಂಗ್ ಪಾರ್ಟ್ 1 ಮುಂಚಿಂದ ಇಲ್ಲೇ ಆದದ್ದು ನೋಡಿ. ಇದು ಮೊನ್ನೆ ಅವರದ್ದು ಗುಡಿಯ ಮಾರೆ. ಲಾಸ್ಟ್ ಪಾರ್ಟ್ ಕಾಣ್ಬಿಟ್ಟು ಮಾರ ಗಾಡಿ. ಮುಂಚಿಗೆ ಆಫ್ ರೋಡ್, ಇನ್ನು ಫುಲ್ ಆಫ್ ರೋಡೇ. ಕತ್ತಿ ಮೇರೆಯೋ ಫೈನಾನ್ಸ್ಗೆ ಮೂಲ ಫೈನಾನ್ಸ್ ಉಂಟು ಮಾರೆ. ವೆಂಕಟರಮಣ ಫೈನಾನ್ಸ್. ಗಾಯ್ಸ್, ಇನ್ನು ಆಫ್ ರೋಡ್ ಸ್ಟಾರ್ಟ್. ಕೇಶವನಾಥೇಶ್ವರ, ಸಂಪಾದಕರು ಸುಧಾಕರ್ ಶೆಟ್ಟಿ, ಶೆಟ್ಟಿ ಮನೆ. ಮತ್ತೆ ರಥ ಆಕ್ಸಸ್ 125ನ ತಾಕತ್ತು ಈಗ ನಿಮಗೆ ತೋರಿಸ್ತೇವೆ ನೋಡಿ. ನೋಡಿ ಗಾಯ್ಸ್, ಈಗ ಅಲ್ಲುತ್ತಲಯ ಬರ್ನ ವಿಡಿಗೆ ಕಥಾ ರಿಷಬ್ ಶೆಟ್ಟಿ ಸಾಗರ್ ಪೂಜಾರಿ ಇಲ್ಲಿ ಮುರಕಲ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾರೆ. ಹರಿಯಾ ಹಿಂಗೆ ತಮ್ಮಡು ಬೋರ್ಡು ಉಸುಂದ ಬರ್ಪು ಇವಾಗ ಅಂತ ವಿಡಿಯೋ ಚಾಲು ಉಂಟ ಪರ. ಇದು ಬರ್ತೀನಿ ವೇಸ್ಟ್ ಆಗ್ಬೇಕ ಕೂಡ ವಾಪಸ್ ಬರೋಣ. ಬಂದ್ರು 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 ಅಂದು ಹೆಂಗೆ ಶಿವನ ಹೂದೋಟಕ್ಕೆ ಬಂದೆವು ಗಾಯ್ಸ್. ನಾವು ಇಲ್ಲೇ ಶೂಟಿಂಗ್ ಆದದ್ದು. ಹಾಂ ಉಂಡು ಗ್ರೌಂಡಿಯ ಮೊಬೈಲ್ ಉಂಡದ ಕೊರಗಜ್ಜೆ ಅಂತ ಬಾಡ್ತೀರಿ ಮಾರೆ 02 ತಗಲು. ಇದು ಇಂಡಿಯಾ ಟಿ ಪ್ಯಾಂಟ್ ಹಾಕಿ ನೋಡಿ. ಟಿ ಪ್ಯಾಂಟ್ ಆಗಿದೆ ಅಣ್ಣ. ಪ್ಯಾಂಟ್ ಟಿ ಪ್ಯಾಂಟ್ ಮಾಡಿದೆ. ಏನೇ ಜನ ತುಲಯ ನಾವೇ ಲೇಟ್.
ಈ ಸೋಲ ಕನ್ನಡ ಹೋಪ ನಾವೀಗ ಕೇಶವನಾಥೇಶ್ವರ ದೇವಸ್ಥಾನ ಇಲ್ಲಿ ಪಾರ್ಕಿಂಗ್ ಹತ್ರ ರೀಚ್ ಆದ್ವಿ. ಉಂಬುಕ್ ಕಮಲಶಿಲೆ ಹೋಪ ಉಂಬುಕ್ ಬನ್ನಿ ಅಣ್ಣ ಹೋಪ ಈ ಅಂಚದಿಯಾರ ನಿಗಲು ಎನ್ನ ಲಕ್ಕ ಎರಡ ಮರ ಬೆಂಗಳೂರ್ದು ಬೈದೇರು ಒಂಜಿ ಇಡೆ ಪೋಡನೊಂದು ಇಂಚ ಅವನೊಂದು ಅಂದು ಪಂಪಿನಿ ಹೇಗೆ ಹೇಗೆ ಆಗ್ತಾ ಉಂಟು ಆಫ್ ರೋಡ್? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹೌದಾ? ಒಳ್ಳೆ ಮತ್ತೆ ಹೇಗಿದೆ ವೆದರ್ ಎಲ್ಲ ಊರಲ್ಲಿ? ಇದರಲ್ಲಿ ಅಡ್ಡಿಲ್ಲ. ಪಟಾಕಿ ತಂದಿದ್ದೀರಾ? ಪಟಾಕಿ ಈ ಸರಿ ಖಾಲಿ ಹಸಿರು ಪಟಾಕಿ. ಹಸಿರು ಪಟಾಕಿ. ಗೈಸ್ ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲೇ ಇದೆ ನೋಡಿ ಶ್ರವಣ ಅವರೇ, ಮುಂಬೈಯಿಂದ ಬಂದಿದ್ದಾರೆ ಈ ಟ್ರಿಪ್ಗೋಸ್ಕರ. ಪಟಾಕಿ ಸೈದಿಗೆ ನೋಡಿ ಗೈಸ್ ಈಗ ನಾವು ಗುಹೆ ಹತ್ರ ಬಂದ್ವಿ. ಇಲ್ಲಿಂದ ಅಲ್ಲಿ ಒಳಗೆ ಹೋಗ್ಬೇಕು. ದಾಲತೋಜ್ಜಿಯ ಗೈಸ್ ನಾವೀಗ ಒಳಗೆ ಮೀನುಂಟು ಹೊಲ್ತಲ್ಲ ಮೀನು ಏನ್ರಿ ಸರ? ಏನಿಲ್ರಿ ಹೊಂಟ್ರಿ? ಕಾರ್ ಮಾತ್ರ ರೆಡ್ ಆಫ್ ಮುಸುಕಿಗೆ ದೋಷಗಳಿದ್ರೆಲ್ಲ ಪರಿಹಾರ ಮಾಡಿಕೊಟ್ಟು ನೀವು ನಿಮ್ಮ ಕುಟುಂಬದವರೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯ ನಮಗೆ ಇಷ್ಟಾರ್ಥ ನೆರವೇರಲಿ. ಶಿವ ಸಂಪೂರ್ಣ ರಕ್ಷಣೆ ಮಾಡಿ ಒಳ್ಳೆಯದಾಗಲಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡ್ತೇವೆ. ಶಿವಾಯ ನಮಃ. ಪ್ರಾರ್ಥನೆ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವ ಸ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣ. ಗೈಸ್ ನಾವೀಗ ದೇವಸ್ಥಾನದ ಒಳಗೆ ಹೋಗಿ ಎಲ್ಲ ದರ್ಶನ ಮಾಡಿ ಬಂದ್ವಿ. ಭಾರಿ ಒಳ್ಳೆದಿತ್ತು, ತಂಪು ತಂಪು ಗುಹೆ ಒಳಗೆ ಚೂರು ಕುತ್ಕೊಳ್ತೇವೆ ಈಗ. ಹೇಗೆ ಆಯ್ತು ಸರ್ ಒಳಗೆ ಹೋಗಿ? ಹೇಗೆ ಆಯ್ತು? ನಮ್ಮ ಮನೆ ಹತ್ರ ಉಂಟು, ಮನೆ ಹತ್ರ ಸೇಮ್ ದೇವತೆ. ಆದ್ರೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನೀವು ಇಲ್ಲಿ ದೂರ ಬರ್ತೀರಾ? ಕಾಂಪಿಟೇಷನ್ ಐಗುಳಿ. ಏನು ಸರ್ ಏನು ಮಾಡ್ತಿದ್ದೀರಿ ಸರ್? ಫೀಡಿಂಗ್ ದ ಫಿಶಸ್ ರಾ ಫಿಶಸ್. ಹಾಟ್ ಫಿಶ್ ಅಂಚಿನಾಗಲ್ಲಿ ಇವರು ಗೊತ್ತೇ ಇದ್ದಂಗೆ ಪಾಪ. ಮೊದಲು 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 ಕದಂಬೆ ಸ್ನ್ಯಾಪ್ ಮಾಡೋದನ್ನ ತಿಂತು. ಗೈಸ್ ಹೋಗಿ ದರ್ಶನ ಎಲ್ಲ ಮಾಡಿ ಬಂದಾಯಿತು. ಈಗ ಹೊರಟಿದ್ದೇವೆ ಎಲ್ಲಿಗೆ?
ವರ್ಷಿ 4 ಜನ ಇತ್ತೇಳ. ಅಮ್ಮ ಕಮಲಶಿಲೆ ಕಮಲಶಿಲೆಗೆ ಅಮ್ಮ ಅಲ್ಲಿಗೆ ಅಂದ್ರೆ ಅಮ್ಮನಲ್ಲಿಗೆ ಅಮ್ಮ ದೇವಿ ದುರ್ಗೆ. ಕಮಲಶಿಲೆಗೆ ಹೋಗ್ತೇವೆ ನಾವೀಗ ಸೀದಾ. 8 ಕಿಲೋಮೀಟರ್ ಅಂದ ಕರೆಕ್ಟ್ 15 ಕೋಟೆ ತೂತ. ಅಲ್ಲಿ ಹೋಗಿ ನೋಡುವ, ಕೆಳಗೆ ಹೋಗಿ ನೋಡುವ. ನೋಡುವ. ಏನು ಹೇಳ್ತೀರಿ? ನಾನು ಒಳ್ಳೇದು ಹಿಂಗ ಮಾಡ್ತೀನಿ. ಅದೇ ಆಗ್ತದೆ ನಮ್ಗೆ ಅದೇ ಆಗ್ತದೆ. ಇವ್ರು ನೋಡಿ ಡಿಬೋಸ್ ಜೈ ಆಗ್ತಾ ಇದೆ ಟೈರಲ್ಲಿ ಹಿಂದ್ಗಡೆ. ಕೆಮ್ಮಲ್ ಕೊಟ್ಟೆ ಇರ್ತಿದೆ. ಗೈಸ್ ಅಲ್ಲಿ ಈಗ ನಮಗೆ ಇಲ್ಲೊಂದು ಶಾರ್ಟ್ ಕಟ್ ಸಿಕ್ತು. ಇಲ್ಲಿಂದ 12 ಕಿಲೋಮೀಟರ್ ಅಂತೆ ಕಮಲಶಿಲೆಗೆ. ಹಾಗಾಗಿ ಇಲ್ಲಿಂದಲೇ ಬಂದ್ವಿ ನಾವು. ರೋಡ್ ಹೇಗೆ ಉಂಟು ಗೊತ್ತಿಲ್ಲ. ಸಿ ಕಾಂತಾರ ಶೂಟಿಂಗ್ ಎಲ್ಲ ಇಲ್ಲೇ ಆದದ್ದು. ಇನ್ನೊಂದು ಹೀರೋ ಸರ್ ಗುಂಡಿಯಲ್ಲಿ. ಓ ನೈಸ್. ಸ್ಟ್ರೈಟ್ ಹಿಂಗಾಗಿ ಹಿಂಗ ರಿಕ್ಷಾದ ಬಂಡಿ ನೀವು ಕಂಡು ಸ್ಟೆಪ್ ಬೈ ಸ್ಟೆಪ್ ಕಂಡದಿಲ್ಲಯ್ಯ. ಸರಿ ಪಶ್ಚಿಮ ಘಟ್ಟ ಕಣ್ಗತ್ತಲು ಕಾಲ್ಗಾರದ ರಾತ್ರಿ ಕುವೆಂಪು ಬರೆದಿದ್ದಾರೆ. ಒಮ್ಮೆ ನೀವು ಓದಿ. ವಾಸಸ್ಥಳ, ಪಕ್ಷಿಗಳ ಅನ್ವೇಷಣಾ ಸ್ಥಳ, ಅರಮನೆ. ಇಲ್ಲಿ ಯಾವುದೇ ಒಂದು ಕಿಡಿಗೇಡಿಗಳ ಕಾಡುಗಳ್ಳರ ಕಣ್ಣು ಬೀಳದಿರಲಿ. ಅಲ್ಲಿ ಏನಂತ ರಬ್ಬರಲ್ಲಿ ಉದ್ಯೋಗ ಬರೆಯೋರೆಷ್ಟು, ರಬ್ಬರಲ್ಲಿ ಬರೆದವ್ರನ್ನ ಅಳಿಸೋರೆಷ್ಟು. ರಬ್ಬರ್ ತೋಟವನ್ನು ನೋಡಿ ಹೇಳಿಸಬೇಡಿ, ಯಾಕಂದರೆ ಅದು ಎಷ್ಟೋ ಜನರ ಲೈಫನ್ನೇ ಕರೆಕ್ಷನ್ ಮಾಡಿದಂತಹ ಒಂದು ರಬ್ಬರ್ ತೋಟ ಇದು. ಜೀವನವು ಹಾಗೆ ಪಾಠಶಾಲೆ. ನಾದರದಲ್ಲಿ ನಾವು ಇದುಗಳು. ಹೊಸ ಗಾಡಿ ಹೋಗಲ್ಲ ಸಾರ್. ಬೂರಿ ಏರಿಯಾ ಏನಾದ್ಯಾ? ಏನಾಯ್ತು ಸರ್? DOP ಏನು ಗೊತ್ತುಂಟು ಏನೋ ಅನ್ಪಿನಿ ಏನಕ್ಕೆ ಬಣ್ಣ ಪ್ರಾಣಿಲೆ ಕೊಂಚ ಒಂದು ಮಲ್ಪನಾಯ್ತು ಪ್ರಾಣಿ ದಯೆ ಪುಷ್ಪಕ್ ಅವರ ರಕ್ತದಲ್ಲೇ ಉಂಟದು. ಪ್ರಾಣಿ ದಯೆ ಕೊರ್ನಿ ನಮ್ಮ ಸರ್ಜನ್ ಮಾರ ಒಂದು ಇಂಚ ಕೂತೊಂದು ಅಣ್ಣ ಎಕ್ಕೊಡತ್ತ ಎಡ್ಡೆ ಕತೆ ಮಾರ ನಿಗಲ್ಲ. ಹೇಳು ಏನ ಹೆಸರು ಉದರೇನ? ಕನ್ನಡವೇ ನಮ್ಮಮ್ಮ. ಗಾಯ್ಸ್ ನಮ್ಮ ಹುಡುಗರು ಬರುವಾಗ ಚೂರು ಬಿದ್ದರು ಸ್ಕಿಡ್ಡಾಗಿ. ಎಂತ ಆಗಲಿಲ್ಲ, ಚೂರು ಕೈ ಕಾಲಿಗೆ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಅಷ್ಟೇ. ಅಲ್ಲಿ ಅಂಗಡಿ ಹತ್ರ ನಿಲ್ಲಿಸಿ ಅವರು ಮನೆಯವರೆಲ್ಲ ತುಂಬ ಹೆಲ್ಪ್ ಮಾಡಿದರು. ಅವರು ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ಸ್ ಹೇಳ್ತೇವೆ ನಾವು. ಎಂತ ಹೇಳ್ತೀರಿ ಸರ್? ಕಿನ್ನ ಕಾಡು ಹೇಳಿದೆ ಎಚ್ಚರ. ಆಕ್ಷನ್ ಕ್ಯಾಮರಾ. ಗಾಯ್ಸ್ ಕಣ್ಣು ಕೂರ್ತದೆ, ಮಧ್ಯಾಹ್ನ ಜೊಂಬಲ ಕಣ್ಣು ಕೂರ್ತದೆ. ಅಲ್ಲಿ ಪಾಯಸ ಸಾಮ ತಿಂದದ್ದು ದೇವಸ್ಥಾನದಲ್ಲಿ. ಫಸ್ಟ್ ಟೈಮ್ ಬಿಲ್ ಕೊಡ್ತಿದ್ದಾನೆ ಇದು ನೋಡಿ. ವಿಶೇಷ ಇದು, ಭಾರಿ ಅಪರೂಪ. ಅದು ಇದೆಲ್ಲ ನೋಡ್ಲಿಕ್ಕೆ ಸಿಗುದೇ ಇಲ್ಲ. ನಿಮ್ಗೆ ಗೊತ್ತುಂಟಲ್ಲ ಗಾಯ್ಸ್, ನೋಡಿ ನಮ್ಮ ಬಂಗ ನೋಡಿ. ಅದು 20 ರೂಪಾಯಿ, ದೊಡ್ಡ ಅಮೌಂಟ್ ಏನಲ್ಲ. 20 ರೂಪಾಯಿ ನೋಡಿ. ಈಗ ಬ್ಯಾಂಕ್ ಇವರಿಗೆಲ್ಲ ಕಣ್ಣು ಕಟ್ಟಲಿಕ್ಕೆ ಅದು ಖಾಲಿ ಮಾಡಿ ಇಡುದು. ಆಯ್ತಾ, ಬರ್ತೇವೆ ಗಾಯ್ಸ್. ಇನ್ನು ನಾವು ಸೀದಾ ಮನೆಗೆ ಹೋಗೋದಕ್ಕೆ ಆಗುದಿಲ್ಲ ಇನ್ನು ನಮ್ಮ ಹತ್ರ.